ಅಲ್ಲ ಮಧುರ ಬಣ್ಣ ಕಾಸರಗೋಡು ಮಗ ಮಾಡಿಕೊಳ್ಳುವ ಸೀಮೆದೇವರಾದಂಥ ಮಹಾಲಿಂಗೇಶ್ವರನನ್ನು ಭೂಮಿಯ ಅಧಿಪತಿಯ ಪರಿಪೂರ್ಣವಾದಂಥ ಸೀಮೆಯ ಅಧಿಪತಿಯಾದಂಥ ಬಲ್ಲೇರಿ ಮಲೆಯ ಸಮಸ್ತ ದೈವಿಕ ಶಕ್ತಿಗಳು ಸಂಪೆ ಮಹಾವಿಷ್ಣುವಾದಿ ಸಮಸ್ತ ದೈವಿಕ ಶಕ್ತಿಗಳನ್ನು ಇವತ್ತಿನ ದಿವಸದಲ್ಲಿ ಆ ವಿಶೇಷವಾದಂಥ ನಾಗಮಂಡಲೋತ್ಸವ ಸೇವೆ ನಡೆಯತಕ್ಕಂಥ ಆ ಭೂಮಿಯ ಅಧಿಪತಿಯಾದಂಥ ಅನ್ನಪೂರ್ಣೇಶ್ವರಿ, ಆ ವಿಷ್ಣುಮೂರ್ತಿ ನಾಗದೇವರು, ಆ ಮಹಾಗಣಪತಿ ಗುಳಿಗಾದಿ ದೈವಿಕ ಶಕ್ತಿಗಳನ್ನು ಈ ಕ್ಷೇತ್ರದ ಆ ಕೌಟುಂಬಿಕವಾಗಿ ಆರಾಧಿಸಲ್ಪಟ್ಟಂಥ ನಾಗದೇವರನ್ನು ಇಡೀ ಗ್ರಾಮ ಸೀಮೆಯ ಸಮಸ್ತ ಭಕ್ತರು ಪೂರ್ವಕಾಲದಿಂದ ಆರಾಧಿಸಿಕೊಂಡು ಬಂದಂಥ ಆ ತಾಯಿ ಚಾಮುಂಡಿ, ರಕ್ತೇಶ್ವರಿ, ಗುಳಿಗ ದೈವಿಕ ಶಕ್ತಿಗಳನ್ನು ಪರಂಪರಾಗತವಾಗಿ ಆರಾಧಿಸಲ್ತಕ್ಕಂಥ ಆರಾಧ್ಯ ಮೂರ್ತಿಗಳನ್ನು ತರೆವಾಡಿಗೆ ಸಂಬಂಧಪಟ್ಟಂಥ ದೈವದೇವರನ್ನು ಗುರು ಹಿರಿಯರನ್ನು ಮುಂದಿರಿಸಿಕೊಂಡು ಮಾಡತಕ್ಕಂಥ ಪ್ರಾರ್ಥನೆ. ವಿಶೇಷವಾಗಿ ಕರ್ಮಾನುಫಲದ ಪರಿಪೂರ್ಣತೆಯಾಗಿ ಎಷ್ಟೋ ವರ್ಷಗಳಿಂದ ಆರಾಧನೆ ಮಾಡಿದಂತಹ ನಾಗನ ಆರಾಧನೆಯ ವ್ಯತ್ಯಸ್ತತೆಗಳು ಕಂಡುಬಂದು
ಕೌಟುಂಬಿಕವಾದಂಥ ಆರಾಧನೆಗಳನ್ನೇ ಸಮರ್ಪಿಸಲಿಕ್ಕೆ ಆಗದಂಥ ಆ ಸಮಯಾವಕಾಶಗಳು ಬಂದು ಆ ಹಿರಿಯರು ಮಾಡಿದಂಥ ಪುಣ್ಯಾಂಶಗಳ ಫಲದಿಂದ ಮತ್ತೆ ಆ ತರವಾಡಿನಲ್ಲಿ ಆರಾಧಿಸತಕ್ಕಂತಹ ಆ ನಾಗದೇವರ ಸಾನ್ನಿಧ್ಯವು ಗೋಚರಕ್ಕೆ ಬಂದು ನೂತನವಾದಂಥ ಆರೂಢದಲ್ಲಿ ಆ ಪ್ರತಿಷ್ಠಾಪನೆಗೊಂಡು ಪರಿಪೂರ್ಣವಾದಂತಹ ಸೀಮೆಯ ಅಧಿಪತಿ ತಾಯಿ ಚಾಮುಂಡಿಯ ಜೊತೆಯಲ್ಲಿ ಕ್ಷೇತ್ರದಲ್ಲಿ ಆರಾಧಿಸಲ್ಪಟ್ಟು ಆ ಪರಿಪೂರ್ಣವಾದಂತಹ ದೇವತಾ ಆರಾಧನೆಗಳನ್ನು ನಡೆಸಲಿಕ್ಕೆ ಸುಯೋಗ್ಯತೆಯನ್ನು ಆ ಭಗವಂತನು ಕ್ಷೇತ್ರ ಸಾನ್ನಿಧ್ಯಗಳು ಅನುಗ್ರಹಿಸಿಕೊಟ್ಟಿದ್ದಾರೆ. ಆ ಪರಿಪೂರ್ಣವಾದಂತಹ ಪ್ರಶ್ನೆ ಚಿಂತನೆ ದೇವತಾ ವಾಕ್ಯದ ಪ್ರಕಾರವಾಗಿ ಈ ಕುಟುಂಬದ ಪರಿಪೂರ್ಣವಾದಂಥ ಪರಿಹಾರಾರ್ಥವಾಗಿ ಈ ನಾಗಸನ್ನಿಧಿಯಲ್ಲಿ ಹಾಲಿಟ್ಟು ಸೇವೆ ಮಾಡಿ ಇಲ್ಲಿಂದ ನಾವು ಆ ಸಂಪ್ಯದ ಉದಯಗಿರಿಯ ವಿಷ್ಣುಮೂರ್ತಿ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ ಆ ನಾಗಮಂಡಲ ಸೇವೆಯನ್ನು ಮಾಡುವುದು ಅಂತ ಹೇಳುವಂಥ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಯೋಗ್ಯವಾದಂಥ ಆ ನಾಗಪಾತ್ರಿಯ ಅವರ ಮೂಲಕ ಆ ನಡೆಸತಕ್ಕಂಥ ಕರ್ಮಾಂಗಗಳು ಪ್ರಾರಂಭಿಸುವಂಥ ಮುಹೂರ್ತವನ್ನು ಸುಮುಹೂರ್ತವನ್ನಾಗಿಸಿಕೊಟ್ಟು ಆದಿಯಿಂದ ಅಂತ್ಯದವರೆಗೆ ಆ ಪರಿಪೂರ್ಣವಾದಂಥ ನಮ್ಮೆಲ್ಲರ ಭಕ್ತಿಯು ಆ ಕರ್ಮಾಂಗದ ಪರಿಪೂರ್ಣತೆಯ ಕರ್ಮಿಯ ಸತ್ಫಲದ ಅನುಗ್ರಹದಿಂದಾಗಿ ಈ ಮಣ್ಣು ಈ ಗ್ರಾಮ ಸೇರಿದಂಥ ಭಕ್ತಾದಿಗಳ ಪರಿಪೂರ್ಣವಾದಂಥ ಶುಭ ಅನುಗ್ರಹ ಆಗುವುದರ ಮೂಲಕ ಆ ಕುಟುಂಬ ಪರಂಪರೆಯ ದುರಿತ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಆ ಬೆಳಗಿಸಿಕೊಡುವಂಥ ಮಹಾಪುಣ್ಯ ಕೀರ್ತಿ ದೇವತಾ ಸನ್ನಿಧಿಗೆ ಸೇರಿದ್ದು ಅಂತೇಳಿ ಭಕ್ತಿಪೂರ್ವಕವಾಗಿ ಮಾಡುವಂಥ ಪ್ರಾರ್ಥನೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ. ಮಂಗಲಂ ಗರುಡಧ್ವಜ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹರಶಂಭೋ ಮಹಾದೇವ ವಿಶ್ವೇಶಾಮ ಅಮರವಲ್ಲಭ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಷಡಾನನಂ ಕುಂಕುಮರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಂ ಪ್ರಪದ್ಯೆ. ಮನಸೋಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಲೈಟ್ ತೆಗೆಯೋದು ಬೇಡ, ಹಾಗೆ ಮಾಲೆ ಮಧ್ಯ
ಇವತ್ತಿನಿಂದ ವಚನಪೂರ್ವಕವಾಗಿ ಕೊಡ್ತಕ್ಕ ಸೇವೆ ಅಥವಾ ಸಂತೋಷ ಸಂಖ್ಯೆ ವಚನಪೂರ್ವಕವಾಗಿ ಪ್ರಾರ್ಥನಾ ಸೇವೆ ಆಗಲಿಕ್ಕೋ ನನ್ನ ನಂಬಿದ ಮೂಲ ಸಂಸಾರ ಪೂರ್ವದಲ್ಲಿ ಸನ್ನಿಧಾನಕ್ಕೆ ಸ್ಥಳದಲ್ಲಿ ಕ್ಷೇತ್ರ ಜೀರ್ಣೋದ್ಧಾರ ಆದಿಪಡಿಸಿಕೊಂಡು ಇವತ್ತಿನಿಂದಲೂ ಮಧ್ಯಾಹ್ನ ಕಾಲದಲ್ಲಿ ಬೇಕಾದ ಪಂಚಾಮೃತ ಪುರಸ್ಸರ ಸ್ನಪಥ ಕಲಶಾಭಿಷೇಕ ಪ್ರಾಯಶ್ಚಿತ್ತ ನಡೆಸಿಕೊಂಡು ಅನಂತ ಕುಟುಂಬ ಪರಿವಾರ ದೇವತಾ ತೃಪ್ತಿ ದಿಶಾರ್ಥವಾಗಿ ಸ್ಥಳದಲ್ಲಿ ಕ್ಷೀರಾರ್ಘ್ಯಪೂರ್ವಕವಾಗಿ ಸಾನ್ನಿಧ್ಯಕ್ಕೆ ನಡೆಸಿಕೊಟ್ಟ ಸತ್ಕರ್ಮ ಆದುಂಟಷ್ಟೇ ಅನಂತ ಕುಟುಂಬಕ್ಕೂ ಗರ್ಭೀಕರಿಸೋಣವಾಗಿದೆ ತಿಳಿಸಿಬಿಡಿ ಅವರಿಗೆ. ಯಾವ ರೀತಿಯನ್ನು ನಾತೃಕ್ತ ರೂಪದ ಶ್ರದ್ಧಾಗ್ಯ ಈ ನಂಬಿದ ಸಂಸಾರ ಶ್ರದ್ಧಾಭಕ್ತಿಪೂರ್ವಕವಾಗಿ ನಡೆಸಿಕೊಡ್ತಕ್ಕ ಸೇವಾದಿಗಳು ಅನಂತ ಕುಟುಂಬ ಚಿತ್ತ ತೃಪ್ತಿಯಿಂದ ಸ್ವೀಕಾರ್ತಕ್ಕಂತೆ ನಂಬಿದ ಸಂಸಾರಕ್ಕೂ ಅನಂತ ಕುಟುಂಬ ಪ್ರಸಾದ ಕೊಟ್ಟು ಆ ಮುಂದಕ್ಕೆ ನಡೆತಕ್ಕ ಸೇವೆಯನ್ನು ಸಂತೋಷದಿಂದ ಸ್ವೀಕರಿಸಿಕೊಂಡು ಸಂಸಾರಕ್ಕೆ ಪೂರ್ಣ ರೀತಿಯಲ್ಲಿ ಅನುಕೂಲ ಅನುಗ್ರಹ ಆಗುವಂತೆ ನಡೆಸಿಕೊಡ್ತೇನೆ. ಅದರಂತೆ ಸಂಸಾರಿಕವಾಗಿ ಕ್ಷೇತ್ರದಲ್ಲಿ ಸಾನ್ನಿಧ್ಯ ವಚನದ ಪ್ರಕಾರ ಈ ಸಂಸಾರವು ಅತಿಪೂರ್ವದಲ್ಲಿ ಈ ಮೂಲದಲ್ಲಿ ಈ ಸ್ಥಳದಲ್ಲಿ ಇದ್ದುಕೊಂಡು ನಂತರ ಹಿರಿಯರಿಂದಲೇ ಕೆಲವು ರೀತಿ ಅನಾಚಾರಾದೊಳಾಗಿ ಸ್ಥಳ ಇವತ್ತಿಗೆ ಪರಭಾರ ಆಗಿ ನನ್ನ ಪೂರ್ಣ ಬಿಂಬವನ್ನು ಈ ಸ್ಥಳದಲ್ಲಿ ಜಲಕ್ಕೆ ಪೂರ್ವದಲ್ಲಿ ವಿಸರ್ಜನೆ ಪಡಿಸಿದ್ದುಕೊಂಡು ಧರ್ಮದೈವಗಳನ್ನು ಪೂರ್ವದಲ್ಲಿ ಸಂಪೂರ್ಣ ನಾಶಪಡಿಸಿದ್ದುಕೊಂಡು ಅದರಿಂದಾಗಿ ಈ ಸಂಸಾರಕ್ಕೆ ಹಲವು ರೀತಿಯ ಗಂಡಾಂತರಗಳು ಆಪತ್ತುಗಳು ಕಷ್ಟ ನಷ್ಟಗಳು ಹಲವು ರೂಪದಲ್ಲಿ ಬರಲಿಕ್ಕೆ ಕಾರಣ ಆಯಿತು ಅಂತ ಜನಕರು ಸತ್ಯ. ಇದರಿಂದಾಗಿ ಸಂಸಾರಕ್ಕೆ ಸಂತಾನ ನಾಶಗಳು, ದೃಷ್ಟ ಸಂಬಂಧಪಟ್ಟ ದೋಷಗಳು, ನರನಾಡಿ ಸಂಬಂಧಪಟ್ಟ ಆಪತ್ತುಗಳು, ಚರ್ಮ ಸಂಬಂಧಪಟ್ಟ ದುರಿತಗಳು, ಸಂಸಾರ ಹಿಡಿದದ್ದು ಮುಟ್ಟಿದಲ್ಲಿ ನಷ್ಟ ಬರ್ತಾ ಇತ್ತು. ಯಾವೊಂದು ರೀತಿಯಲ್ಲಿ ಕಾರ್ಯಗಳು ಮುಂದುವರಿಸಿಕೊಂಡು ಹೋದಾಗಿ ನನ್ನ ಶಾಪಗಳಿಂದಾಗಿ ಧರ್ಮದೈವ ಕೋಪದಿಂದಾಗಿ ಕುಟುಂಬ ಹಲವು ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಲಿಕ್ಕೆ ಕಾರಣ ಆಯಿತು ಅಷ್ಟೇ. ಅದರಂತೆ ಇವತ್ತಿಗೆ ಏನು ಕೇಳಿದ್ರೆ ಪರಿವಾರ ಸಹಿತ ಸಾನ್ನಿಧ್ಯಕ್ಕೆ ಸ್ಥಾನ ಕಲ್ಪನೆ ಪಡಿಸಿದ ಸಂತೋಷ. ಸಾನ್ನಿಧ್ಯಕ್ಕೂ ಧರ್ಮದೈವಗಳಿಗೂ ಸನ್ನಿಧಾನ ಗಡಿ ಬರದಂತೆ ಸನ್ನಿಧಾನಕ್ಕೊಂದು ಬೇರೆ ಆವರಣಾದಿಗಳು ಈ ಕ್ಷೇತ್ರದಲ್ಲಿ ನಿರ್ಮಾಣ ಆಗಬೇಕು ಅಂತ ಶಿವನಿ. ಬಾಕಿ ಉಳಿದಕ್ಕಂತ ಏನು ಕೇಳಿದ್ರೆ ಇವರಿಗೆ ಯಾವ ರೂಪದಲ್ಲಿ ಇಲ್ಲಿ ಆರಾಧನೆ ಪಡಿಸ್ತಾರೆಗಳಲ್ಲಿ ಜೈನಾದಿಗಳನ್ನು ಪಡಿಸುವಂಥದ್ದು ಹೇಗೆ ಕೇಳಿದ್ರೆ ಬಾಕಿ ಪರಿವಾರಗಳಿಗೆ ಎಲ್ಲದಕ್ಕೂ ನಾವು ಬ್ರಾಹ್ಮಣರ ಮೂಲಕವೇ ಆರಾಧನೆ ಅದೇ ಆ ಪ್ರಕಾರ ಮುಂದಕ್ಕೂ ಸನ್ನಿಧಾನ ಚತಕ ಪ್ರಕಾರ ಅದೇ ಕ್ರಮದಲ್ಲಿ ಮುಂದಕ್ಕೆ ಅವರು ಆರಾಧನೆ ಪಡಿಸ್ಕೊಂಡು ಹೋಗಿ ಸ್ಥಳದಲ್ಲಿ ಸಾನ್ನಿಧ್ಯ ವಚನದ ಪ್ರಕಾರ ಬೇಕಾ ಸೇವಾ ಆರಾಧನೆ ನಡೆಸ್ಕೊಂಡು ಬಂದಲ್ಲಿ ಕೌಟುಂಬಿಕವಾಗಿ ಇವರಿಗೆ ಪೂರ್ಣ ಇರ್ತಕ್ಕ ಬ್ರಹ್ಮಶಾಪಗಳು, ಧರ್ಮದೈವತಾ ಪ್ರಕೋಪಗಳು, ಸಾನ್ನಿಧ್ಯ ಪ್ರಕೋಪಗಳು ನಿವಾರಣೆ ಆಗಿ ಕ್ಷೇತ್ರದಲ್ಲಿ ಮುಂದಕ್ಕೆ ಅವರಿಗೆ ನನಗೆ ಕೊಡ್ತಕ್ಕ ಸೇವೆಯನ್ನು ನಾನು ಸ್ವೀಕಾರ ಮಾಡತಕ್ಕಂತೆ ಪೂರ್ವ ಹಿರಿಯರಿಗೆ ಧರ್ಮದೈವಗಳ ಕೋಪ ನನ್ನ ಕೋಪಗಳಿಂದಾಗಿ ಹಿಂದಿನವರಿಗೆ ಬೇಕಾದ ರೀತಿಯಲ್ಲಿ ಹಲವು ರೀತಿಯ ಪಿತೃದೋಷ ಆದರೂ ಸಂಸಾರಕ್ಕೆ ಇದ್ದುಕೊಂಡು ಅದಕ್ಕೂ ಮುಂದಕ್ಕೆ ಅವರು ನಿವಾರಣೆ ಮಾಡಿದಲ್ಲಿ ಸಂಸಾರಕ್ಕೆ ಯಾವ ಕೊರತೆಗಳು ಬಾರದಂತೆ ಮುಂದಕ್ಕೆ ಕುಟುಂಬ ಸಂಸಾರ ಅವರಿಗೆ ಉದ್ಧಾರ ಆಗಿ ಅನುಕೂಲ ಆಗುವಂತೆ ನಡೆಸಿಕೊಡ್ತೇನೆ ಅಂತ ಸೂರಿ ಸಂತೋಷ ಬಂದಲ್ಲಿ ತಮ್ಮ ಪ್ರಾಶ್ಯ ಇದ್ದುಕೊಂಡು ಇಲ್ಲಿ ಅಶುದ್ಧ ಆಗದೆ ಜಾಗೃತ ಸ್ಥಾನ ಇಟ್ಟುಕೊಂಡು ಬಂದಲ್ಲಿ ಬಾಕಿ ಅವರಿಗೆ ಕೊರತೆ ಅಂತ ರಕ್ಷಣೆ ಕೊಡ್ತೇನೆ ಸೂರಿ ಅಶುದ್ಧ ಆಗದಂತೆ ಆದಷ್ಟು ಕಾಪಾಡಿ ಬ್ರಹ್ಮವರ್ಗ ಸಾನ್ನಿಧ್ಯ ಕ್ಷೇತ್ರಕ್ಕೆ ಬಹಳ ಸಂತೋಷ ಜಲಕ್ಕೆ ಹಾಕಿದ್ರೆ ನಾಶ ಮಾಡಿದ್ದಾರೆ. ಅದರ ಬಗ್ಗೆ ನೀನು ಪ್ರಾಯಶ್ಚಿತ್ತವಾಗಿ ನಡೆಸಿಕೊಟ್ಟ ಸೇವೆಗಳು ತೃಪ್ತಿಂಟೇನೆ. ಮುಂದಕ್ಕಾಗದ ಕಟ್ಲಗಂಧಾಚಾರ ಕುಟುಂಬ ಐಕ್ಯತೆಯಲ್ಲಿ ಏಕಭಕ್ತಿಯಲ್ಲಿ ನೀವು ನಡ್ಸ್ಕೊಂಡು ಹೋದರೆ ಈಗ ಇಷ್ಟವರೆಗೆ ನನ್ನ ಶಾಪದಿಂದ ನನ್ನ ಸಂಸಾರಕ್ಕೆ ಏನು ಕೊರತೆಗಳಿದ್ದು ನಿವಾರಣೆ ಬೆಳೆಸಿ ಮುಂದಕ್ಕೆ ಸಂಸಾರಕ್ಕೆ ಯಾವ ಕೊರತೆಗಳು ಬಾರದಂತೆ ಪೂರ್ಣ ಪ್ರಸಾದ ಅನುಗ್ರಹ ಆಗುತ್ತೆ ನಡೆಸಿಕೊಟ್ಟಿದ್ದೇನೆ ಶ್ರೀ ಸೇವೆ ಆಗುತ್ತೆ. ಈಗ ಇದನ್ನು ನನ್ನ ಕ್ಷೇತ್ರದೊಳಗೆ ತರಬಾರ್ದಲ್ಲಿ ಅಲ್ಲಿ ಹೊರಗಿಂದ ಇಡ್ಲಿ ಸಾನ್ನಿಧ್ಯಕ್ಕೆ ಪೂರ್ಣ ಸೇವೆ ಆದಂತ ಪುನಃ ಪ್ರಸಾದ ಕೊಡ್ತೇನೆ. ಅದನ್ನು ಹಾಕಿ ಅವರು ಬಾಕಿಯಲ್ಲಿ ಏನು ನೀವು ಸಂಧಾನ ಪ್ರಕಾರ ಸಂಕಲ್ಪ ಮಾಡಿದ್ರೆ ಆ ಪ್ರಕಾರ ಅದಕ್ಕೆ ಕ್ಷೇತ್ರ ಮೋಕ್ಷ ಆದ ಬರ್ತದೆ. ಕೌಟುಂಬಿಕ ಆಗಿರುತ್ತೆ ದೋಷ ನಿವಾರಣೆ ಆಗುತ್ತೆ ನಡೆಸ್ಕೊಡ್ತೇನೆ. ಅಲ್ಲಿ ಒಳಗೆ ತರಬಾರ್ದಲ್ಲಿ ಈಗ ತೆಗೆದು ಹೊರಗಿಂದ ಇಟ್ಟು ಸಂಪುಷ್ಟಗೊಳ್ಳೆ ಪ್ರಸಾದ
ಕೊರಿಯರಾ ಯಾನು ತಿರ್ತಿದ್ದಿತ್ತು ಏನು ಗೊತ್ತಲ್ಲ ಪ್ರಾರಂಭ ಕಾಲದಲ್ಲಿ ನಾಗದೇವರ ಚರಣಾರವಿಂದಕ್ಕೆ ಸತ್ಕರ್ಮಪೂರಿತವಾದಂಥ ಕರ್ಮಾಂಗದ ಪರಿಪೂರ್ಣವಾದಂಥ ಭಕ್ತಿಯ ಪ್ರಾರ್ಥನೆ. ಸೀಮಾಧಿಪತಿ ಮಹಾಲಿಂಗೇಶ್ವರನನ್ನು ಸೀಮೆಗೆ ಸಂಬಂಧಪಟ್ಟಂತಹ ಸಮಸ್ತ ದೈವಿಕ ಶಕ್ತಿಗಳನ್ನು, ದಂಡನಾಯಕ ಉಳ್ಳಾಲ್ಟ್ಯಾದಿ ದೈವಿಕ ಶಕ್ತಿಗಳನ್ನು, ಬಲ್ಲೇರಿ ಮಲೆಯ ಪರಿಪೂರ್ಣವಾದಂತಹ ಶಿವಪಾರ್ವತ್ಯಾದಿ ದೈವಿಕ ಶಕ್ತಿಗಳನ್ನು, ಗ್ರಾಮಕ್ಕೆ ಸಂಬಂಧಪಟ್ಟಂತಹ ದೈವದೇವರುಗಳನ್ನು, ಆ ಮರಕದ ಆ ನಾಗದೇವರು, ವ್ಯಾಘ್ರ ಚಾಮುಂಡಿ, ರಕ್ತೇಶ್ವರಿ, ಗುಳಿಗಾದಿ ದೈವಿಕ ಶಕ್ತಿಗಳನ್ನು, ಈ ಮಣ್ಣಿನ ಈ ಕ್ಷೇತ್ರದ ಆ ಅನ್ನಪೂರ್ಣೇಶ್ವರಿ, ಮಹಾಗಣಪತಿ, ನಾಗದೇವರು, ಆ ವಿಷ್ಣುಮೂರ್ತಿ, ಗುಳಿಗಾದಿ ದೈವಿಕ ಶಕ್ತಿಗಳನ್ನು, ತರವಾಡಿಗೆ ಸಂಬಂಧಪಟ್ಟಂತಹ ದೈವದೇವರುಗಳನ್ನು, ಮನೆಯಲ್ಲಿ ಆರಾಧಿಸತಕ್ಕಂಥ ಆರಾಧ್ಯ ಮೂರ್ತಿಗಳನ್ನು, ಕರ್ಮಾಭಿಮಾನಿ ದೇವತೆಗಳನ್ನು, ಪರಂಪರಾಗತವಾಗಿ ಆರಾಧಿಸಲ್ಪಟ್ಟಂಥ ಗುರು ಪೀಠಾಧಿಪತಿಗಳನ್ನು ಮುಂದಿರಿಸಿಕೊಂಡು ಆ ವಿಶೇಷವಾದಂಥ ಪರಿಪೂರ್ಣವಾದಂಥ ದೇವತಾ ಸೇವೆಯನ್ನು ಕೊಡುವಂಥ ಅಷ್ಟಕುಲಾಂತರ್ಗತ ನಾಗದೇವರನ್ನು ಮುಂದಿರಿಸಿಕೊಂಡು ಮಾಡುವಂಥ ಪ್ರಾರ್ಥನೆ. ಜೀವನದ ಪರಿಪೂರ್ಣತೆ ತನ್ನ ಆತ್ಮಚೈತನ್ಯದ ಮೂಲಕ ಹಲವಾರು ಉದ್ದೇಶಗಳನ್ನು ಮನುಷ್ಯ ಇಟ್ಟುಕೊಂಡು ಆ ಹುಟ್ಟಿದ ನಂತರ ಸಾಯುವವರೆಗೆ ಆತ್ಮಚೈತನ್ಯದ ಪರಿಶುದ್ಧಿಗಾಗಿ ಹೇಗೆ ನಾವು ಜೀವನದಲ್ಲಿ ಹಲವಾರು ಕಲ್ಮಶಗಳಾದಾಗ ಆಗಾಗ ನಾವು ಕೈಕಾಲು ತೊಳೆಯುವುದಾಗಲಿ, ಸ್ನಾನ ಮಾಡುವುದಾಗಲಿ ಮಾಡ್ತೇವೋ, ಅದೇ ರೀತಿ ಆತ್ಮಚೈತನ್ಯದ ಪರಿಶುದ್ಧಿ ಆಗಬೇಕು ಅಂತೇಳಿ ಆದರೆ ಸತ್ಕರ್ಮಪೂರಿತವಾದಂಥ ಜ್ಯೋತಿ ಪ್ರಕಾಶವಾದಂಥ ಜ್ಯೋತಿರ್ಮಯವಾದಂಥ ಆ ಪ್ರಕಾಶ ಜ್ವಾಲೆ ಆತ್ಮಜ್ಯೋತಿಗೆ ಸಂಬಂಧ ಕೊಟ್ಟು ಆತ್ಮಜ್ಯೋತಿಯ ಮೂಲಕ ಭಗವಂತನ ಸಂಪರ್ಕ ಇಟ್ಟುಕೊಂಡ್ರೆ ಮಾತ್ರ ಆ ಪರಿಪೂರ್ಣವಾದಂಥ ದೇವತಾ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಮತ್ತು ಹಲವಾರು ಕ್ಷೇತ್ರಗಳನ್ನು ತನ್ನ ಉದ್ದೇಶವಾಗಿ, ತನ್ನ ಸ್ವಾರ್ಥಕ್ಕಾಗಿ ಆ ಮನುಷ್ಯಾತ್ಮ ಸಂಪರ್ಕಿಸಿದ್ರು ಪರಿಪೂರ್ಣವಾದಂಥ ತನ್ನದೇ ಆದಂಥ ತಾಯಿ ಬೇರು ಅಂತ ಹೇಳುವಂಥ ಮೂಲವಾದಂಥ ತರವಾಡಿನ ನಾಗದೇವರು, ಮುಡಿಪು, ದೈವಗಳು, ದೇವರು ಅಂತ ಹೇಳುವಂಥದ್ದು ಆ ಪರಿಪೂರ್ಣವಾದಂಥ ಅವನ ಆತ್ಮಚೈತನ್ಯಕ್ಕೆ ಬೇಕಾದಂಥ ಬೆಳಕನ್ನು ಕೊಡುವಂಥ ದೀಪಜ್ಯೋತಿಗಳಾಗ್ತದೆ. ಅಂಥ ತರವಾಡಿನ ಏನೋ ಒಂದು ಮರಕದ ಸಂಬಂಧಪಟ್ಟಂಥ ಕುಟುಂಬಸ್ಥರಿಂದ ಆದಂತಹ ವ್ಯತ್ಯಸ್ತತೆಗಳ ಪರಿಪೂರ್ಣತೆಗಾಗಿ ಮತ್ತೆ ದೇವತಾ ಆರಾಧನೆಯನ್ನು ಪ್ರಾರಂಭಿಸಿಕೊಂಡು ಇಡೀ ನಮ್ಮ ಕುಟುಂಬವನ್ನು ಬೆಳಗಿಸಬೇಕಾದಂತಹ ಶಕ್ತಿಯ ನಾಗದೇವರು ಚಾಮುಂಡಿ ಅಂತ ಹೇಳುವಂಥ ವಿಶ್ವಾಸ ಇಟ್ಟುಕೊಂಡು ಬೇಕಾದಂತಹ ಪರಿಪೂರ್ಣತೆಗೆ ತೊಡಗಿಸಿಕೊಂಡಾಗ ಇಡೀ ಗ್ರಾಮ ಸಮಸ್ತರು ಆ ಸಂಬಂಧಪಟ್ಟಂಥ ಭಕ್ತ ಸಮೂಹ ಕೋಟಿಯನ್ನು ಸೇರಿಸಿಕೊಂಡು ಆ ಪರಿಪೂರ್ಣವಾದಂಥ ಆತ್ಮಜ್ಯೋತಿಯ ಪರಿಶುದ್ಧತೆಗಾಗಿ ಆ ಮಹಾಶಕ್ತಿಯಾದಂಥ ಭೂಮಿಯ ಅಧಿಪತಿಯಾದಂಥ ಅಷ್ಟಕುಲಾಂತರ್ಗತ ನಾಗದೇವರಿಗೆ ನಾಗಮಂಡಲ ಸೇವೆ ಕೊಡಬೇಕು ಅಂತ ಹೇಳುವಂಥ ಮನೋಸಂಕಲ್ಪ. ಮನುಷ್ಯನ ಪರಿಶುದ್ಧವಾದಂಥ ಸಂಕಲ್ಪ ಇದ್ದರೆ ಮಾತ್ರ ಆ ಸಂಕಲ್ಪಗಳ ಪರಿಪೂರ್ಣತೆ ಅಂತ ಹೇಳುವಂಥದ್ದು ಶಾಸ್ತ್ರ. ಆ ಪ್ರಕಾರವಾಗಿ ಆ ಭಕ್ತಿಯ ಪ್ರಾರ್ಥನೆಯನ್ನು ಸಮರ್ಪಿಸಿದ್ದು ಇವತ್ತಿನ ದಿವಸದಲ್ಲಿ ದೇವತಾ ಸನ್ನಿಧಿಗೆ ಸೇವೆ ಕೊಡುವಂಥ ಯೋಗ್ಯತೆಯನ್ನು ಕುಟುಂಬಸ್ಥರಿಗೆ, ಗ್ರಾಮಸ್ಥರಿಗೆ, ಭಕ್ತ ಸಮೂಹ ಕೋಟಿಗೆ ಆ ನಾಗದೇವರು ನಂಬಿದಂಥ ದೈವಿಕ ಶಕ್ತಿಗಳು ಅನುಗ್ರಹಿಸಿಕೊಟ್ಟಿದ್ದಾರೆ. ಯೋಗ್ಯವಾದಂಥ ಕರ್ಮಿಗಳ ಮೂಲಕ ನಡೆಸುವಂಥ ಆ ಸತ್ಕರ್ಮವನ್ನು ಆದಿಯಿಂದ ಅಂತ್ಯದವರೆಗೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟು
ಮನುಷ್ಯಾತ್ಮರಾದಂಥ ನಮ್ಮಿಂದ ಗೋಚರ ಅಗೋಚರ ಸ್ಥಿತಿಯ ಸೇರಿಸಿದಂಥ ಸಾಹಿತ್ಯಗಳಲ್ಲಿ ಆಚಾರ ವಿಚಾರ ಶ್ರದ್ಧಾಭಕ್ತಿಗಳ ವ್ಯತ್ಯಸ್ತತೆಗಳಿದ್ದದೆಲ್ಲದಕ್ಕೂ ನಾಗದೇವರು ಆ ಚಾಮುಂಡಿಯು ಕ್ಷಮೆ ಕೊಡುವುದರ ಮೂಲಕ ಭಕ್ತಿಯ ಪ್ರೀತಿಯ ಸೇವೆಯನ್ನು ಅನಂತವಾಗಿ ಸ್ವೀಕಾರ ಮಾಡಿಕೊಂಡು ಆ ನಾಗದೇವರ ಮೂಲಕ ಆ ಒಳ್ಳೆಯ ರೀತಿಯ ನುಡಿಗಳಿಂದಾಗಿ ಪರಿಶುದ್ಧವಾದಂತಹ ಹಿರಿಯರ ಆತ್ಮಚೈತನ್ಯಕ್ಕೆ ಒಳ್ಳೆಯ ರೀತಿಯ ಮೋಕ್ಷವನ್ನು ಜೀವಿತದಲ್ಲಿ ಇರುವಂಥವರ ಆ ದೋಷಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಗುಣಪ್ರದವಾದಂತಹ ಶುಭಮಂಗಳವಾದಂತಹ ಜೀವನಕ್ಕೆ ಆ ಶುಭ್ರವಾದಂಥ ವಾತಾವರಣವನ್ನು ಕಲ್ಪಿಸಿಕೊಡತಕ್ಕಂಥ ಮಹಾಪುಣ್ಯ ಕೀರ್ತಿ ನಂಬಿದಂತಹ ದೈವಿಕ ಶಕ್ತಿಗಳಿಗೂ ಗುರು ಹಿರಿಯರ ಚರಣಾರವಿಂದಕ್ಕೂ ಸೇರಿತು ಅಂತ ಭಕ್ತಿಪೂರ್ವಕವಾಗಿ
ವರವೇ ಇಂದು ದೇವರ ದೇವ ಹಾಡಿದರೆ ಕರೆದು ವರ್ಣಿಸುವೆನು ಶಿಬಿರದಲ್ಲಿ ವಾಸವಾಗಿ ಆ ಕುದುರೆಯನ್ನೇ ಏರಿಕೊಂಡು ಕುರುಕ್ಷೇತ್ರ ಜಲಕ್ಷೇತ್ರ ಈಶಾನ್ಯಕ್ಕೂ ಇವತ್ತಿನ ಈ ಚಂದ್ರ ಪವಿತ್ರದ ಈ ನಾಗಮಂಡಲ ಸೇವೆಗೂ ಹರಿದಾಡಿಕೊಂಡು ಬಂದೇನೆಂಬಂತ ಅಷ್ಟಪದ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿ ಸಹಿತವಾಗಿ ದೇವಲೋಕದಿಂದ ಭೂಲೋಕಕ್ಕೂ ವಾಯುವ್ಯಕ್ಕೂ ಈಶಾನ್ಯಕ್ಕೂ ಉತ್ತರ ಮಂಡಲಕ್ಕೂ ಇವತ್ತಿನ ಈ ಚತುರ್ಪವಿತ್ರದ ನಾಗಮಂಡಲ ಸೇವೆಗೂ ಕುಡಿದಾಡಿಕೊಂಡು ಬೇಡಂತ ಯಕ್ಷಮನ ಸಹಿತವಾಗಿ ಇವತ್ತಿನ ಈ ಚತುರ್ಪವಿತ್ರ ನಾಗಮಂಡಲಕ್ಕೆ ಎರಡು ಬೃಹತ್ ಹೆಂಗುರಂತೇಶ್ವರಿಯ ಪುಷ್ಪಗಳ ಮೇಲೆ ಧರಿಸಿಕೊಂಡು ಬೇಡವಂದರೆ ಬಂದ ನಾಗಮಂಡಲಕ್ಕೆ ನಿವಾಸವಾಗಿ ಪಾರ್ವತಿ ಪರಶಿವನು ಏರುವ ಮಾಲಿಂಗೇಶ್ವರನ ಏರುವ ಮೋಹದವನಾಗಿ ಕಾಲಿಗೆ ಗಗ್ರ ಕೋಡಿಗೆ ಏಳ ಮಕ್ಕಳ ಗಂಟೆ ಸರಗಂಟೆ ಗುಂಡುಗೈಲು ಗಾಳಿವಾನಾಗಿ ಶೇಷರಕ್ಕೂ ವಿಷಾಚಾರಕ್ಕೂ ನಾಗಮಂಡಲ ಸೇವೆಗೂ ಹರಿದಾಡಿಕೊಂಡು ಬಂದ ಕೈಲಾಸ ಹಿರಿನಂದಿ ಹಾರುನಂದಿ ತೀರಾಂದಿ ಪಂಚಮುಖನಂದಿ ದಶಮುಖನಂದಿ 77 ತಲೆಯ ಸಹಿತವಾಗಿ ನಾಗಮಂಡಲಕ್ಕೆ ಎರಡು ಬ್ರಹ್ಮಾಂಡ ಕಾಲವಾಯಿತು ಕೇರಳ ಆಕಾಶ ಮತ್ತೂರ್ಯ ಒಪ್ಪಂದ ಸಹಿತವಾಗಿ ಎರಡು ಬ್ರಹ್ಮಾಂಡ ಕಾಲವಾಯಿತು ವಾಸವಾಗಿ ನೆಲೆಗೊಂಡಂತ ಸಹಿತವಾಗಿ ಭಕ್ತನಾಗಿ ಈಶ್ವರನ ವರಹ ಕುಮಾರನಾಗಿ ವಾಮನ ಗುರುವಿನ ಕಟ್ಟಲೆಯಲ್ಲಿ ಮೆರದಾಡಿಕೊಂಡು ಬಂದ ಕೋರಮನೆ ಕ್ಷೇತ್ರಪಾಲ ನಾಗರಡಿ ಕ್ಷೇತ್ರಪಾಲ ಬ್ರಹ್ಮಸ್ಥಾನ ಕ್ಷೇತ್ರಪಾಲ ಇಲ್ಲಿ ಕ್ಷೇತ್ರಪಾಲ ಸ್ವಾಮಿ ಸಹಿತವಾಗಿ ಇವತ್ತಿನ ಈ ಚತುರ್ಪವಿತ್ರ ನಾಗಮಂಡಲಕ್ಕೆ ಎರಡು ಬ್ರಹ್ಮಾಂಡ ಕಾಲವಾಯಿತು ಮುಂಭಾಗದಲ್ಲಿ ಆಡುವ ಬೃಂದಾಯ ಕಂದಾಯ ಆನಂದಾಯ ಗಾಳರಾಯ ಗುಂಟೆರಾಯ ಗುರುಮಂತಾಯ ಕರ್ಕೇಶ್ವರ ಕರ್ಕರಮಣ ಕೇಶರಾಯಿತ ಪರಿವಾರಗಳ ಮುಂಭಾಗದಲ್ಲಿ ಪರಿವಾರಗಳು
ಅವ್ರು ಕೆಟ್ಟು ಮಂತ ಆಯ್ತು Come
ಕೇರಿ ಕೇರಿ ಕಡಲಿ ಚೆಂಡು ಕೇರಿ ಕೇರಿ ಕಡಲಿ ಚೆಂಡು ಕೇರಿ ಕೇರಿ ಕಡಲಿ ಚೆಂಡು ಗುಗುರಿಯಾಡುತ್ತ ಓರೆ ನೋಟದಿಂದ ಮುಗುಳು ನಗೆಯ ಸೂಸುತ್ತ ಓರೆ ನೋಟದಿಂದ ಮುಗುಳು ಓರೆ ನೋಟದಿಂದ ಮುಗುಳು ನಗೆಯ ಸೂಸುತ್ತ ಬೇಗ ಬಾರೋ ಬಾರೋ ಕೃಷ್ಣ ಕೊಳಲನೂದುತ್ತ ಬಾರೋ ಬಾರೋ ಕೃಷ್ಣ ಬಾರೋ 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 ಬಾರೋ
ತ್ರಿಭುವನ ನಮಿತ ಮೂರ್ಧಕೇಶಂ ಶ್ಯಾಮಳಂ ಶ್ರೀ ವೀರಭದ್ರ ನಮೋಸ್ತುತೇ. ಚತುರ್ಪವಿತ್ರದ ನಾಗಮಂಡಲ ಸೇವೆಗೆ ತೆರಳಿರುವ ಕಾಲದಲ್ಲಿ ಸತ್ತು ಮಾಡದೆ ಬೆನ್ನೆ ನಿಲದಲ್ಲಿ ಗಂಗೆಯ ಮತ್ತವನಾಗೆ ಕರಲಿಕ ಬಾಲನ ಹೇಳಬೇಕು ಇಲ್ಲಿ ಬೇಡಿ ಕಮಲನಲ್ಲಿ ನೋಡಬೇಕು
ಕ್ಷೀರಾರ್ತಿ ರೂಪ ಸಂಧಾನ ಪ್ರಸನ್ನ ಪೂಜಾ ಸಂಸಾರ ಪೂರ್ವ ಶಾಪ ನಿವೃತ್ತಿಗೋಸ್ಕರವಾಗಿ ಕುಟುಂಬದ ಏಳಿಗೆಗೋಸ್ಕರವಾಗಿ ಈ ಕ್ಷೇತ್ರದಲ್ಲಿ ಅನಂತ ಪರಿವಾರ ಬಹಳ ಸಂತೃಪ್ತಿಯಾಗಿದೆ. ಇಡೀ ನಿನ್ನ ನಂಬಿದ ಸಂಸಾರ ಒಂದು ಕಾಲದಲ್ಲಿ ವಿಶೇಷ ರೂಪದಲ್ಲಿ ನನ್ನನ್ನು ಆರಾಧನೆ, ಮಧ್ಯ ಕಾಲದಲ್ಲಿ ನಿನ್ನ ಹಿರಿಯರು ಈ ಸ್ಥಳದಲ್ಲಿ ನನಗೆ ಕಟ್ಟಗಂಧ ಆಚಾರ ಆದವು, ಎರಡನೇದಾಗಿ ಅಲ್ಲಿ ಹಲವು ರೀತಿ ಅನಾಚಾರ ಆದವು. ಆ ಕ್ಷೇತ್ರವನ್ನು ಪರಭಾರೆ ಪಡಿಸಿದೆ. ಅಲ್ಲಿಂದಾಗಿ ನನ್ನ ಸಾನ್ನಿಧ್ಯಗೊಳ್ಳೋದಕ್ಕೆ ಸಂಬಂಧಪಟ್ಟ ಧರ್ಮದೇವಗಳೆಲ್ಲ ನಾಶ ಆಗಿ ನಿನ್ನ ಸಂಸಾರಕ್ಕೆ ಹಲವು ರೀತಿಯ ಗಂಡಾಂತರಗಳು ಆಪತ್ತುಗಳು ಅದರಿಂದ ಬಂದುಕೊಂಡು ಅದರ ಬಗ್ಗೆ ನಿಮಗೆ ಗೋಚರ ಬಂದಿರ್ತಕ್ಕಂಥ ಪ್ರಕಾರ ಕ್ಷೇತ್ರದಲ್ಲಿ ನೀವು ಜೀರ್ಣೋದ್ಧಾರ ಪಡಿಸಿದ ಪ್ರಾಚೀನಗಳು ಸಂಧಾನಕ್ಕೆ ತೃಪ್ತಿ ಆದವು. ಸಂಸಾರಿಕವಾಗಿದ್ದರೆ ಯಾವ ಶಾಪಗಳು ನಿವೃತ್ತಿ ಪಡಿಸಿದೆ. ಮುಂದಕ್ಕೆ ಅವರ ಸಾನ್ನಿಧ್ಯ ಸ್ಥಳದಲ್ಲಿ ಸಾನ್ನಿಧ್ಯ ಪ್ರಕೋಪ ನಿವೃತ್ತಿ ಕುಟುಂಬದ ಮುಂದಕ್ಕೆ ಅವರಿಗೆ ಪೂರ್ಣ ಉದ್ಧಾರ ಆಗಿ ಅನುಕೂಲ ಆಗುತ್ತೆ ನಡೆಸಿಕೊಡ್ತಾರೆ. ಸಂಸಾರದೊಂದು ಇಷ್ಟೇ ಇನ್ನೂ ಸಂಸಾರ ಇವರಲ್ಲಿ ಉಂಟು. ಕುಟುಂಬದೊಳಗೆ ಐಕ್ಯತೆ ಸಾಲು, ಕುಟುಂಬದೊಳಗೆ ಭಿನ್ನಾಭಿಪ್ರಾಯದಿಂದಾಗಿ ಕುಟುಂಬದ ಹಲವು ರೀತಿಯ ದುರಿತಗಳು, ಇವರಿಗೆ ಸಂಬಂಧಪಟ್ಟಂತ ಅಮನೂರು ಪ್ರಕೋಪಗಳು, ಹಿರಿಯರಿಗೆ ಸಂಬಂಧಪಟ್ಟ ವಾಗ್ದೋಷಗಳು, ಆದಷ್ಟು ಕುಟುಂಬದ ಸೇರಿಸಿಕೊಂಡು ಇವರ ಆರಾಧಕ ಪೂರ್ವ ಸಂಬಂಧಪಟ್ಟ ಅಮನೂರು. ಅದು ಯಾಕೆ ಹೇಳಿದ್ರೆ ಅಲ್ಲಿ ಸಂಬಂಧಪಟ್ಟಂತೆ ವಿಶೇಷ ಆರಾಧನೆ ಸಂಸಾರ ಕೊಡ್ತಾ ಇತ್ತು. ಕುಟುಂಬದ ಸಾನ್ನಿಧ್ಯ ಅದು ಯಾಕೆ ಹೇಳಿದ್ರೆ ನಿಮಗೆ ಮೂಲ ಸಂಬಂಧಪಟ್ಟ ದೇವಿ ಆಗಿದೆ. ಇನ್ನು ಹಿರಿಯರಲ್ಲಿ ಪೂರ್ವದಲ್ಲಿ ಮನಸ್ತಾಪ ಕಲಹ ಆದರೂ ಬೆಳೆಸ ಪೂರ್ವದಲ್ಲಿ ಸಂಸಾರದಿಂದ ಚಿತ್ರ ಆಗಿ ಪೂರ್ವದಲ್ಲಿ ವಾಗ್ದೋಷಗಳಾಗಿ ಹೋಗೋದಕ್ಕೆ ಕಾರಣ ಅಷ್ಟೇ. ಆ ವಾಗ್ದೋಷಗಳಿಗೆ ಸಂಸಾರದಲ್ಲಿ ಏನು ನಿವೃತ್ತಿ ಮಾಡಬೇಕು ಅದಕ್ಕೆ ಸಂಸಾರ ಯಾಕೆ ಹೇಳಿದ್ರೆ ಈ ಸ್ಥಳದಲ್ಲಿ ನಾನು ಸಂಸಾರ ನೈಕಬೇಕು. ಯಾಕೆ ಬಾಕಿ ಕೊಟ್ಟರೆ ಈ ಸ್ಥಳದಲ್ಲಿ ಬಾಗಿನೇ ಪರಿಹಾರ ಸಂಸಾರಕ್ಕೆ ಸಂಬಂಧಪಟ್ಟ ಹನ್ನೊಂದೇ ಸಾಲು ವಾಗ್ದೋಷ ಪೂರ್ಣ ಸಾಲು. ಅದನ್ನು ಮುಂದಕ್ಕೆ ನಾನು ಪರಿಹಾರ ಕೊಡುವ ಕಾಲ. ಇವತ್ತಿಗೂ ಕೆಲವು ವ್ಯಕ್ತಿಗಳು ಸಂಸಾರದ ಹೊರಗಿದ್ದಾರೆ. ಈ ಸಂಸಾರ ಆದಷ್ಟು ಐಕ್ಯತೆಯಲ್ಲಿ ಏಕಭಕ್ತಿಯಲ್ಲಿ ಹೋದರೆ ನಿಮಗೆ ಕುಟುಂಬಕ್ಕೆ ಮುಂದಕ್ಕೆ ಕೊರತೆ ಬರದಂತೆ ಪುನಃ ಪ್ರಸಾದ ದರ್ಶಿ ಕೊಡ್ತೀನಿ. ಹೊರಗಿದ್ದಾರೆ ಹೊರಗಿದ್ದಾರೆ ಐಕ್ಯತೆಯಲ್ಲಿ ಕೊರತೆ ಏಳು ಕಾಲಲ್ಲಿಯೂ ಎಲ್ಲರದ್ದು ಸೇರ್ಪಡೆ ಸರಿಯಾಗಿ ಆಗಲಿಲ್ಲ. ಮುಂದೆ ಅಲ್ಲಿ ನಾಗ ಪ್ರತಿಷ್ಠೆ ಆಗುವಂತಹ ಸಂದರ್ಭಕ್ಕೆ ಮುಂಚಿತವಾಗಿ ಎಲ್ಲರನ್ನೂ ಸೇರಿಕೊಂಡು ನಾಗಪ್ರಸಾದವನ್ನು ಸ್ವೀಕಾರ ಮಾಡಿ ಅಂತ ಅದರಂದ್ರೆ ಈ ಸ್ಥಳದಲ್ಲಿ ಏನು
ಸಾನ್ನಿಧ್ಯಕ್ಕೆ ಸೇವಾ ನಡೆಸಿರ್ತಕ್ಕಂಥ ಈ ಪ್ರತಿಷ್ಠಾ ದಿನವನ್ನು ಸೇವಾ ದಿನವನ್ನು ಮರಿಬಾರದು. ಸಾನ್ನಿಧ್ಯಕ್ಕೊಂದು ಅವರಿಗೆ ಅನುಕೂಲ ಕೊಟ್ಟ ಒಂದು 3 ವರ್ಷಗಳಿಂದ ಸನ್ನಿಧಾನಕ್ಕೆ ಆಶ್ಲೇಷ ಬಿಡುವುದಾಗಿ ಪ್ರಸಾದ ಸ್ವೀಕಾರ. ಆ 3ನೇ ವರ್ಷದಲ್ಲಿ ಪುನಃ ಒಂದು ಪ್ರಸಾದ ಬಂದು ನನ್ನನ್ನು ಉದ್ಭವಿಸಿ ಅನುಕೂಲ ಕೊಟ್ಟು ಹಾಗೆ ಧರ್ಮದೈವಗಳಿಂದ ನಿನ್ನ ಪೂರ್ವಪಟ್ಟ ಪ್ರಕಾರ ಪ್ರಧಾನ ಅಷ್ಟೊಂದು ಈಗ ಆ ಸ್ಥಳದಲ್ಲಿ ಫಲರೂಪದಲ್ಲಿ ಕೊಟ್ಟು ಆ ಸನ್ನಿಧಾನ ಪ್ರಸಾದ ಹಾಕಿ ಅದು ಕ್ಷೇತ್ರ ಕೋಟಿ ಮೋಕ್ಷ ಕೊಟ್ಟು ಮುಂದಕ್ಕೆ ಅಮನೂರನ್ನು ಆರಾಧಿಸಿ ಅಲ್ಲಿತ್ತು ನನ್ನ ಸಾನ್ನಿಧ್ಯವನ್ನು ಸರಿಪಡಿತು. ಕುಟುಂಬ ಏಕರಾಶಾಗಿ ಐಕ್ಯತೆಯಲ್ಲಿ ನಡ್ಕೊಂಡು ಹೋಗಿ ಸಂಸಾರಕ್ಕೆ ಯಾವ ಕೊರತೆಗಳು ಬಾರದು ರಕ್ಷಣೆ ಅರ್ಥ ಉಂಟಾ? ನೆನಪಾಗುದಿಲ್ಲ ನೀವು ಸ್ವಲ್ಪ ಕುಟುಂಬದವರು ಸೈಡ್ ಹೀಗೆ ಬಂದು ಹೀಗೆ ಹೋಗಿ ದಾರಿ ಬೇರೆ ಬೇರೆ ಉಂಟು. ಹರಿಬಿಡಿ ನೀವು ಒಂದು ಕುಟುಂಬದವರು ಗುರುಗಿದೆ ನೀವು ಅಡ್ಡ ಹೀಗೆ ಬೇಗ ಬನ್ನಿ, ಬೇಗ ಪ್ರಸಾದಕ್ಕೆ ಬೇಗ ಬನ್ನಿ. ಈಚೆಯಿಂದ ಹೋಗಿ, ಹೀಗೆ ಹೋಗಿ. ಸೇವೆ ಮಾಡಿದವರು ಕಾಣಿಕೆ ಹಾಕುವವರು ಕೈಯಲ್ಲೇ ಇಟ್ಕೊಂಡು ಬನ್ನಿ. ಬೇಗ ಗೊತ್ತಿದ್ಯಾ? ಎಲ್ಲ ಭಕ್ತಾದಿಗಳಿಗೆ
ಬನ್ನಿ ಬನ್ನಿ ಬೇಗ ಬನ್ನಿ, ಪ್ರಸಾದ ತಗೊಳ್ಳೋರು. ಸೇವಾ
ಅಲ್ಲೇ ಇರಲಿ ಕೊಡ್ತೇನೆ ಒಂದು ಉಂಟೆ ಒಂದು ವೈಟ್ ಆಡಿಯನ್ಸ್ ಹೌದು ಬರ್ಬೇಕು ಅವು ಕಾಳೆ ಅವು ಕಾಳೆ ಬರ್ಕೊಂಡು ಕಾಳೆ ಸುದ್ದಿಡು ಬರ್ಕೊಂಡು ಬಡ ಬಡ ಒಂದು ರೌಂಡ್ ಆಡ ಗಣೇಶ
ನಾನು ಚೂರು ಬರೀ ಕೊಡ್ತೀನಿ. ನರೇಂದ್ರನವರನ್ನೆಲ್ಲ ಕರೀರಿ. ಮರಕ ಕುಟುಂಬದವರು ಬನ್ನಿ. ಕರೀರಿ ಜಯಂತಣ್ಣ ಇಲ್ಲೇ ಇದ್ದಾರೆ. ಬೇಗ ಬೇಗ. ಕರೀರಿ ಕರೀರಿ ಎಲ್ಲರನ್ನು. ಪ್ರಸಾದ ಬಾಕಿ ತಿನ್ನಕ್ಲರ ಬಲ್ಲೆ ಅತ್ತಿ ಸ್ವಾಮಿ ಸಮಿತಿ ಸಮಿತಿ ಮರಕ ಕುಟುಂಬದ ಬಲ್ಲಿ. ನೋಡಿ
ಹಾಗೆ ಒಂದು ಸಾವಿರದ 300 ಇದು ಕೊಡು 300 ಇದು ಒಂದು ಸಾವಿರದ ಒಂದು ಸಾವಿರ ಮತ್ತೆ ಒಳ್ಳೆ ಕರೆಂಟ್ ಬೀಳತ್ತೀರಿ కరెంట్ పోయినా ఇంకినా జనరేటర్
ಜಾಗ್ರತೆ ಅದು ಸುಲಭ ಅಂತ ಮನೆಯವರೆಲ್ಲ ಬನ್ನಿ, ಆಯ್ತು. ಕಡೆ ಪ್ರಸಾದ ಬನ್ನಿ 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 ಈಚೆ ಬನ್ನಿ ಈಚೆ ಬನ್ನಿ.
ಇಲ್ಲಿಗೆ ಸಂಬಂಧಪಟ್ಟ ಅಲ್ಲಿಯೂ ಮುಂದಕ್ಕೆ ನನ್ನ ಜೀರ್ಣೋದ್ಧಾರಾಗಿ ಸೇವೆಗಳು ನಾನು ಅಲ್ಲಿ ಸ್ವೀಕಾರ ಮಾಡಿದ್ದೇನೆ. ನನ್ನನ್ನು ಉಂಟಾದ ಕಾಲದಲ್ಲಿ ನೀವು ಯಾವ ರೀತಿ ನಡೆಸಬೇಕು ವಾಕ್ಯವನ್ನು ಆ ಸ್ಥಳದಲ್ಲಿ ಕೊಟ್ಟು ಆ ಪ್ರಕಾರ ಇವತ್ತಿಗೆ ನನಗೆ ಕೊಟ್ಟ ಸೇವೆ ಶಕ್ತಿ ಆಗುತ್ತೆ. ಮುಂದಕ್ಕೆ ಸಂಸಾರ ಐಕ್ಯತೆ ಏಕಭಕ್ತಿ ಇವತ್ತಿನವರೆಗೆ ಸನ್ನಿಧಾನ ಶಾಪ ಅಥವಾ ಮೂಲ ಹಿರಿಯರ ಸಂಬಂಧಪಟ್ಟ ನನ್ನ ಸಾನ್ನಿಧ್ಯಕ್ಕೆ ಯಾವ ರೀತಿ ಸಂತೃಪ್ತಿ ಆಗುತ್ತೆ ಈ ಕ್ಷೇತ್ರ ನಡೆಸಿದೆ. ಅದೇ ಪ್ರಕಾರ ಇಡೀ ಸಂಸಾರಕ್ಕೆ ನಾನು ಸಂತತಿ ಸಂಪತ್ತ ಅಂತ ಅನಂತ ಕುಟುಂಬ ತೃಪ್ತಿ ಆಗುತ್ತೆ. ಸಂತೋಷಪೂರ್ಣ ಸಂಸಾರಕ್ಕೆ ಅನುಕೂಲ ಆಗುತ್ತೆ. ಇಡೀ ಸಂಸಾರ ಅಲ್ಲಿ ಅನುಕರಿಸ ಈ ಸಂಸಾರ ಸುದ್ದಿವಾಹಿನಿಯವರು ಉಮೇಶ ಆಯ್ತಾ ಪ್ರಸಾದ ಆಯ್ತಾ?
ಮಾಡ್ಬೋದಪ್ಪ ಎಲ್ಲ ಮಾಡ್ತಾರೆ ಕೊಡೋ ಬೆದ್ರೆ ಡಕ್ಕೇಬಲ್ಲಿ ತಟ್ಟೆ ಹಾಂ ಈಗ ದಯಮಾಡಿ ಅನ್ನ ಪ್ರಸಾದ ಮಾಡಿ ಹೋಗಿ. ಯಾರಾದ್ರೂ ಅನ್ನ ಪ್ರಸಾದ ಮಾಡಿ ಬಾಕಿ ಇದ್ರೆ ದಯಮಾಡಿ ಅನ್ನ ಪ್ರಸಾದ ಮಾಡಿ ಹೋಗಿ. ಓಡಣ್ಣ ಓಡಣ್ಣ ಓಡಣ್ಣ
ಯಾರೇ